ಆದುದರಿಂದ ನೀವೆಲ್ಲ ಇರುವುದಲ್ಲ, ಆ ಕರ್ಮ ಭೂಮಿಯನ್ನು ಸೇರಿ ಧರ್ಮ ವಿರುದ್ಧವಾಗಿ ಯಾರು ವ್ಯವಹರಿಸಿಕೊಳ್ಳುತ್ತಾರೋ ಅಲ್ಲಿಗೆ ಮಾಡಿ ಧರ್ಮ ವಿರೋಧವನ್ನು ಮಾಡಿದವರಿಗೆ ಶಿಕ್ಷೆಯಾಗಬೇಕು. ಶಿಷ್ಟರ ರಕ್ಷೆ, ದುಷ್ಟರಿಗೆ ಶಿಕ್ಷೆ ಎಂಬುದಾಗಿದೆ ಅವರ ಆಜ್ಞೆ. ಆ ಆಜ್ಞೆಯನ್ನು ಶಿರಸಾ ವಹಿಸಿ ಈ ಕರ್ಮ ಪ್ರಪಂಚವನ್ನು ಸೇರಿದವರಿದ್ದೇನೆ. ಒಂದೊಂದು ಕಡೆಯಲ್ಲಿ ಮಾಡುತ್ತಿರುವಂತಹ ಅನ್ಯಾಯಕ್ಕೆ ಸರಿಯಾದಂತಹ ಶಾಸ್ತ್ರೀಯನ್ನು ಮಾಡಿದವರಿದ್ದೇನೆ. ಆ ರೀತಿಯಲ್ಲಿ ನನ್ನದಾದಂತಹ ಧರ್ಮ ಕಾರ್ಯಕ್ಕೆ ಸರಿಯಾದ ಗಮನವನ್ನು ಹರಿಸಿಕೊಂಡು ಜೀವನವನ್ನು ಸಾಗಿಸ್ತಾ ಆದರೆ ಮಧುಪುರವಂತೆ ಯಾರಾದರೇನು ಹೇಗಾದರೇನು ಇಲ್ಲಿ ಆಗುವುದಕ್ಕೆ ಒಬ್ಬ ರಾಜನಿದ್ದಾನಂತೆ. ಆ ರಾಜನಿಗೆ ನಾನು ಏನು ಅಂತ ಪರಿಸಿಕೊಳ್ಬೇಕು. ಅವನ ಆಳ್ವಿಕೆ ಹೇಗಿದೆ, ತನ್ನದಾದಂತಹ ಸ್ವಾರ್ಥ ಮನೋಭಾವದಲ್ಲಿ ಜೀವನವನ್ನು ಸಾಗಿಸುತ್ತಿದ್ದಾನೋ ಅದೋ ಪ್ರಜೆಗಳ ಹಿತವನ್ನು ವಹಿಸಿಕೊಂಡು ತನ್ನದಾದಂತಹ ಜೀವನವನ್ನು ನಿಭಾಯಿಸಿಕೊಂಡಿದ್ದಾರೋ ಎಂಬುದು ಪರೀಕ್ಷೆ ಮಾಡಬೇಕು. ಅದಕ್ಕಾಗಿ ನಾನು ನೇರವಾಗಿ ಹೋಗುವುದಲ್ಲ, ಅಲ್ಲಿಗೆ ಸೇರುವುದಲ್ಲ. ನಾನು ಬರುವಲ್ಲಿ ಅವರನ್ನು ವಹಿಸಬೇಕು. ನಾನು ಏನು ಅಂತ ತೋರಿಸಿಕೊಡ್ಬೇಕು ಅಂತ ಇದ್ದರೆ ಈ ಗುಡಿಗಳ ಕಾರ್ಮಿಕ ನನ್ನದಂತಹ ಮಹತ್ವ ಏನು ಅಂತ ಪ್ರಪಂಚಕ್ಕೆ ತೋರಿಸಿಕೊಡ್ಬೇಕು ಅಂತ ಇದ್ದರೆ ನಾನು ನನ್ನ ಆಗಮನವಾಯಿತು ಅಂತ ಆದರೆ ಏನು ಅಂತದೆ ಎಂಬುದು ಅವನಿಗೋಸ್ಕರ ಮಾಡ್ತಾ ಇರಬೇಕು. ಅದಕ್ಕಾಗಿ ಆ ಕಾರ್ಯಗಳಿಗೆ ಅದಕ್ಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನೆಮ್ಮದಿಯ ತಾಣವಾಗಿದ್ದಂತಹ ನಮ್ಮ ನಾಡು ಈ ಕಾಲಕ್ಕೆ ಭಯದ ವಾತಾವರಣವನ್ನು ಹೊಂದಿಕೊಂಡಿದೆ ಅಂದರೆ ಇದಕ್ಕೆ ಯಾರು ಕಾರಣ ಇರಬಹುದು? ಯಾಕಾಗಿ ನಮ್ಮ ನಗರ ಪ್ರದೇಶ ಮಾಡಿವೆ ಈ ಕಾಲಕ್ಕೆ ನಮಗೆ ಯಾಕೆ ಕಾಣಿಸಿಕೊಂಡಿವೆ ಏನಾಗಬೇಕು ಹೇಳಯ್ಯ. ಅಯ್ಯೋ
ಪರೀಕ್ಷೆಯನ್ನು ಮಾಡಬೇಕಾದಂತಹ ಹೊಣೆ ನನಗಿದೆ. ಪರೀಕ್ಷಕರೇ, ಹೌದಪ್ಪ. ಹಾಗಾದ್ರೆ ನಿಜ ಯೋಗ್ಯತೆ ಹೊಂದಿದ ಮಾತಾಡಿ. ನಾನು ಬೇರೆ ಯಾರು ಅಲ್ಲ, ಆ ಪ್ರಭು ಶಂಕರನ ಅಕ್ಷಸಂಭೂತನಿದ್ದೇನೆ. ಅವನ ಗಣಗಳಲ್ಲಿ ಹೋದನಾದ ಕುಳಿಗ ನಾನೇ ಇದ್ದೇನೆ. ಹಾಗೆ ಪರಮೇಶ್ವರನ ಕಲೆಯ ಮಾತು ಗೊತ್ತಾಯ್ತು. ನಿನ್ನ ಕೈಯಲ್ಲಿ ಮತ್ತು ಆ ತ್ರಿಶೂಲವನ್ನು ಹೌದಲ್ವೇ? ಶಿವಶಕ್ತಿ. ನಾನು ದೊಡ್ಡ ಶಿವಶಕ್ತಿ ಇದ್ದೇನೆ. ಇವರಿಗೆ ಯಾಕಾಗಬೇಕು? ಶಿವದೂತ ಕುಳಿಗ ಪ್ರಸಿದ್ಧ ಪ್ರಸಿದ್ಧ. ಯಾಕೆ ನಾನು ಇಲ್ಲಿ ಬಂದೆ? ನಿನ್ನದಾದಂತಹ ಆಳ್ವಿಕೆ ಧರ್ಮ ಪುರಕವ ಅಧರ್ಮಕ್ಕೆ ಪ್ರಚೋದನೆಯಾಗಿ ನೀವು ಜೀವನವನ್ನು ಸಾಗಿಸುತ್ತಿದ್ದೀಯೋ ಎಂಬಂತಹ ಆ ಪರೀಕ್ಷೆಯನ್ನು ಮಾಡಬೇಕು ಎಂಬಂತಹ ನೆಲೆಯಲ್ಲಿ ಬಂದೆ. ಆದ್ರೆ ನೀನು ಧರ್ಮಕ್ಕೆ ಬೇಕಾಗಿ ಪೂರಕನಾಗಿ ವ್ಯವಹರಿಸಿಕೊಳ್ಳುತ್ತಾ ಇದ್ದೆ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಧರ್ಮವನ್ನೇ ಮೂಲವಾಗಿರಿಸಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದೀಯಂತಾದ್ರೆ ನನಗೆ ಧರ್ಮಗುಪ್ತ ಅಂತ ಹೆಸರು. ಹೌದು. ನಮ್ಮ ಗುರುಗಳೇ ಆ ಧರ್ಮಗುಪ್ತನಾಮಕನಾದಂತಹ ನೀನೊಂದು ಕೆಲಸ ಮಾಡಬೇಕು. ಏನು? ನೋಡು, ಪ್ರಭು ಶಂಕರನ ಸ್ಥಾಪನೆ ಇಲ್ಲಿ ಆಗಿದೆ. ಅವನನ್ನು ಪೂಜಿಸುತ್ತಾ ಇದ್ದೀರಿ. ಮಾತ್ರವಲ್ಲ, ಆ ಮಕರಂದೇಶ್ವರನೊಂದಿಗೆ ನೀನು ಆ ಗಣಪತಿಯನ್ನು ಪೂಜಿಸುತ್ತಾ ಇದ್ದೀರಿ. ಇಬ್ಬರು ನೆಲೆಯಾಗಿದ್ದಾರೆ. ಸಿದ್ಧಿ ವಿನಾಯಕ ಮಕರಂದೇಶ್ವರ ದೇವಾಲಯ. ಹೌದಲ್ವೇ ಹೇಳು? ಮಕರಂದೇಶ ಸಿದ್ಧಿ ವಿನಾಯಕ ದೇವಾಲಯ. ಹಾಗಿರುವಾಗ ಅದು ಉಂಟೆ. ಹೌದಪ್ಪ, ಅದು ಈ ಮದವೂರಿನಲ್ಲಿ ನಾ ಬಂದ ಮೇಲೆ ಹೋಗುವುದಕ್ಕೆ ಮನಸ್ಸು ಬರುತ್ತಾ ಇಲ್ಲ. ಬೇರೆ ಎನ್ನುವಲ್ಲ, ಇಲ್ಲೇ ನೆಲೆಯಾಗಬೇಕು. ಬೇರೆ ಎನ್ನುವಲ್ಲ, ನೋಡಲು ಕಲ್ಲಪ್ಪಾಪು ಈ ಪ್ರದೇಶದಲ್ಲಿ ಸ್ಥಿರವಾಗಿ ನೆಲೆಯಾಗುವುದಕ್ಕಿದ್ದೇನೆ. ಒಂದು ಹಾಸ್ಪಿಟಲ್. ಹೌದಪ್ಪ. ನಮ್ಮ ಊರಿನ ವಿದ್ಯಾ ಭಾಷೆಯಲ್ಲಿ ಕೆಲಸ. ಆ ಕಲ್ಲಿನಲ್ಲಿ ನಾನು ನೆಲೆಯಾಗುವುದಕ್ಕಿದ್ದೇನೆ. ಮಾತ್ರವಲ್ಲ, ಕಾಲಕ್ಕೆ ಸರಿಯಾಗಿ ನಮಗೆ ಏನನ್ನು ಬೇಕು ಅದನ್ನು ನೀನು ಒದಗಿಸಬೇಕು. ಮಾತ್ರವಲ್ಲ, ಯಾವಾಗ ನಿನಗೆ ಅಧರ್ಮಗಳು ವಿರುದ್ಧವಾಗಿ ನಡೆಯುತ್ತಾರೋ ಆ ಕಾಲಕ್ಕೆ ನಿನಗೆ ಸರ್ವ ಶ್ರೀರಕ್ಷೆಯಾಗಿ ನಾನೇ ಒರೆದು ಬರುತ್ತೇನೆ. ಆ ಕಾರ್ಯದ ಕಡೆಗೆ ನಾನು ಹರಿಸುವುದನ್ನು ನೆಲೆಯಾಗಿ ಧರ್ಮ ರಕ್ಷಣೆಯ ಕಾರ್ಯಕ್ಕೆ ಪ್ರಜೆಯಾಗಿ ನನ್ನನ್ನು ನಮ್ಮ ಪ್ರಜೆಗಳನ್ನು ಕೊಡುತ್ತಿದ್ದೇವೆ. ನೀನಾಗಿ ನನ್ನ ಧಾರ್ಮಿಕ ಪ್ರಜ್ಞೆಗೆ ಮೆಚ್ಚಿ ಈ ನೆಲೆಯಾಗಿ ತಿಂತಂದಾಗ ನನ್ನ ಸೌಭಾಗ್ಯ ಅಂತ ಹೇಳಬೇಕು. ಆಗಲಯ್ಯ ಪರಮೇಶ್ವರನ ಹಾಗೆ ಬಿಡುತ್ತೆ. ನೆಲೆಯಾಗಿರು, ಕಾಲ ಕಾಲಕ್ಕೆ ನೀನು ಆರಾಧಿಸುತ್ತಾ ನಾವು ಜೀವನ
ಪ್ರವೇಶವನ್ನು ಮಾಡಿದ ಕ್ಷಣ ಪವನ ಮಕ್ಕಳು ಹೇಳುತ್ತಾ ಇದ್ದಾರೆ, ಕದಂಬ ಕುಲಸಿಂಹನಾಗಿರುವಂತಹ ಜಯಸಿಂಹನಿಗೆ ಜಯವಾಗಲಿ ಜಯವಾಗಲಿ ಎನ್ನುವ ಹಾಗೆ ಕದಂಬಕ್ಕೂ ಈ ಕುಂಬಳೆಗೂ ಏನು ಸಂಬಂಧ? ಕೆಲವರಿಗೆಲ್ಲ ಸಂಶಯ ಇರಬಹುದು. ವಿಶೇಷವಾದಂತಹ ಸಂಬಂಧ ಇದೆ ಅನ್ನುವುದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಕದಂಬದ ದೊರೆಯಾಗಿರುವಂತಹ ಧರ್ಮಾಂಗದ ಎನ್ನುವ ಪುಣ್ಯಕ್ಷೇತ್ರ ಸಂದರ್ಶನಕ್ಕಾಗಿ ಹಿಂದೆ ಕುಂಬಳೆಗೆ ಬಂದಿದ್ದ. ಮಗಳಾದಂತಹ ಸುಶೀಲೆಗೆ ವಿಶೇಷವಾದಂತಹ ವ್ಯಾಧಿಯನ್ನು ಅಂಟಿಕೊಂಡಾಗ ಆ ವ್ಯಾಧಿಯನ್ನು ದೂರ ಮಾಡಿದಂತಹ ಓರ್ವ ಬ್ರಾಹ್ಮಣೋತ್ತಮನಿಗೆ ತನ್ನ ಮಗಳಾದಂತಹ ಸುಶೀಲೆಯನ್ನು ಮದುವೆ ಮಾಡಿಕೊಟ್ಟರಂತೆ. ಆ ಮೂಲಕವಾಗಿ ಜನಿಸಿದವನು ತಾಯಿಯಾದಂತಹ ಸುಶೀಲೆ ಕುಂಬಳೆಯ ಆಳ್ವಿಕೆಯನ್ನು ನಡೆಸುತ್ತಾ ಇದ್ದವರು. ನಾನು ಪ್ರಾಯವಾಗುತ್ತಲಾದ ಕ್ಷಣ ನನಗೆ ಅಧಿಕಾರ ಸಿಕ್ಕಿದೆ. ಕೊಡುವಂತಹ ದಾನದಲ್ಲಾಗಲಿ ಕೊಂಬಂತಹ ಕಪ್ಪದಲ್ಲಾಗಲಿ ಯಾವುದೇ ರೀತಿಯ ವ್ಯತ್ಯಾಸ ಬಾರದ ಹಾಗೆ ನಮ್ಮ ಜನರನ್ನು ನೋಡಿಕೊಂಡು ಬಂದ ಕಾರಣದಿಂದಾಗಿ ಜಯಸಿಂಹ ಧರ್ಮಾತ್ಮ ಸತ್ಯಾತ್ಮ ಎನ್ನುವ ಹಾಗೆ ತುಳುನಾಡೆ ಕೊಂಡಾಡುತ್ತಾ ಇದೆ. ಮನಸ್ಸಿಗೆ ಸಮಾಧಾನ. ಯಾರೋ ಬಂದಿದ್ದಾರಂತೆ. ಏನು ವಿಶೇಷ? ಏನು ಕಷ್ಟವಾಗಿದೆ? ಊರಿಗೆ ಬರಬೇಕು, ಬೆಳೆಗಾಣಿಗೆ ಕೊಡಬೇಕು ಹೇಳಿದ್ರಿ. ಅದೇ ರೀತಿ ನಾನು ಪ್ರತಿ ವರ್ಷದಂತೆ ಬರ್ತಾ ಇಲ್ವ, ಆದ್ರೆ ಈಗ ಬರ್ಲಿಕ್ಕೆ ಆಗಲಿಲ್ಲ ಬುದ್ಧಿ. ಯಾಕೆ ಕಷ್ಟವಾಗಿದೆ? ಕಾಡುಗಳ ಕಾಟ ಶುರುವಾಗಿದೆ ಬುದ್ಧಿ. ಕಾಡುಮೃಗಗಳ ಕಾಟ ಊರಿಗೆ ಬಂದ ಬುದ್ಧಿ. ನಿಮ್ಮ ಬೆಳೆಗಳಿಗೆಲ್ಲ ಹಾನಿಯಾಗಿದೆ. ಹೌದು ಬುದ್ಧಿ. ಸಾಕು ಪ್ರಾಣಿಗಳನ್ನೆಲ್ಲ ಕೊಂದು ತಿನ್ನುತ್ತಾ ಇವೆ. ಬುದ್ಧಿ. ಕಷ್ಟ ಬಂದಿದೆ. ಕಷ್ಟ ಬಂದಿದೆ. ಅರಸರಾದಂತಹ ನನ್ನಲ್ಲಿ ದೂರು. ಹೌದು ದೇವರೇ. ನಿಮ್ಮ ಕಷ್ಟವನ್ನು ದೂರ ಮಾಡಬೇಕು. ದೂರ ಮಾಡಬೇಕು. ಅದಕ್ಕಾಗಿ ಮೀನ ಮೇಷ ನಾನು ಎಣಿಸುವವರಲ್ಲ. ಈ ಕ್ಷಣವೇ ಶಬರ ಪಡೆಗಳೊಂದಿಗೆ ಕಾಡಿಗೆ ಬೇಟೆಗಾಗಿ ಬರುವವರೇ ನಾನು ಸಿದ್ಧನಾಗಿದ್ದೇನೆ. ಮುಂದುವರಿಯ
ಎಲ್ಲರಿಗೂ ಕೆಲಸ ಇರುವಾಗ ನಮಗೆ ಒಂದು ಕೆಲಸ ಇಲ್ವಾ? ಋಷಿ ಮುನಿಗಳಾದ ನಮಗೆ ಯಜ್ಞ ಯಾಗಾದಿ ಪೂಜೆ ಪುರಸ್ಕಾರ ಮಾಡಿ ದೇವತೆಗಳಿಗೆ ಅರ್ಪಣೆ ಮಾಡುವುದು. ಇವತ್ತು ಇಂದಿನ ಪರಿಸ್ಥಿತಿ ನೋಡುವಾಗ ಯಾಗ ಸ್ವಲ್ಪ ನಮ್ಮಲ್ಲಿ ಹೆಚ್ಚಾಯ್ತಾ? ಆಮಿಷನ್ನು ಸ್ವೀಕಾರ ಮಾಡಿದಂತ ದೇವತೆಗಳು ಕಾಲ ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಸುರಿಸ್ತಾರೆ. ಈಗಿನ ಪರಿಸ್ಥಿತಿ ನೋಡುವಾಗ ಯಾಗ ಸ್ವಲ್ಪ ನಮ್ಗೆ ಹೆಚ್ಚಾಯ್ತಾ? ಯಾವ ಕಾಲದಲ್ಲಿ ಮಳೆ ಬರ್ತಾಯ್ತದಲ್ಲ, ಹಾಗೆ ಏನೇ ನಾವು ಮಾಡ್ಬೇಕಾದ ಕೆಲಸ ನಾವು ಮಾಡಲೇಬೇಕು. ನಾಳೆಗೆ ವ್ಯವಸ್ಥೆ ಆಗಬೇಕು. ಒಂದು ಯಾಗವನ್ನು ಮುಗಿಸಿದಾಗ ಬರ್ತಾ ಇರಬೇಕು. ಆಡುದಾರಿ ತುಂಬಾ ಉಂಟು, ಆದಷ್ಟು ಬೇಗ ಮನೆ ಸೇರಬೇಕು. ನೀನು ಇವತ್ತು ಬರುವುದು ಬೇಡ. ದೂರ ಎಷ್ಟು ಇದ್ರು ಹೋಗುವ ಜಾಗಕ್ಕೆ ಹೋಗಲೇಬೇಕು. ದೂರ ಉಂಟು, ಮಾರ್ಗ ಸರಿ ಇಲ್ಲ, ದಾರಿ ಸರಿ ಇಲ್ಲ ಅಂತ ನಿಲ್ಲಿಸಲಿಕ್ಕಾಗ್ತದೆ. ಸ್ವಾಮಿ, ಆಗ ನಾನು ನಿಮ್ಮ ಜೊತೆಯಲ್ಲೇ ಬಂದೆ. ಈ ಹೊತ್ತಿಗೆ ಈ ಕಾಡದಾರಿಯಾಗಿ ಹೋಗುವಂತಹ ಸಮಯದಲ್ಲಿ ಇನ್ನೂ ತುಂಬಾ ದೂರ ಇದೆ. ನಿನ್ನನ್ನು ಎಲ್ಲ ಯಾಗಕ್ಕೆ ನಾನು ಕರ್ಕೊಂಡು ಹೋಗ್ತೇನೆ. ಇಲ್ಲ, ಏನಾದ್ರೂ ವಿದ್ಯಾಭ್ಯಾಸ ದೊಡ್ಡ ಯಾಗ ನೀನನ್ನು ಕರ್ಕೊಂಡು ಹೋಗಿ ನನಗೆ ಸ್ವಲ್ಪ ಕೆಲಸಕ್ಕೆ ಸುಲಭ ಆಗ್ತದೆ ಅಲ್ವಾ? ಹಾಗೆ ಕರ್ಕೊಂಡು ಬಂದು ಎಲ್ಲ ಕಡೆ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ನಾನು. ಇಲ್ಲ ಸ್ವಾಮಿ. ಈಗ ಯಾಕೆ ನಿನ್ನ ಸರ್ ಸ್ವಾಮಿ, ಏನಾಯ್ತು? ಈ ಹೊತ್ತಿಗೆ ಹೋಗೋಣ ಹೋಗೋಣ ಅಂತ ನೀವು ಹೇಳುತ್ತಾ ಇದ್ದೀರಿ. ಅವ್ರು ಬೇಗ ಹೋಗ್ಬೇಕು, ಮನಸ್ಸಿರ್ಬೇಕು. ಆದ್ರೆ ನನಗೆ ನಡೆಯುವುದಕ್ಕೆ ಆಗುವುದೇ ಇಲ್ಲ. ಅದೇ ನೋಡಿ ಸವಾಲುತ್ತಾ ಇದೆ ನನಗೆ. ನನಗೆ ಆಗುವುದೇ ಇಲ್ಲ, ಬಾಯಾರಿಕೆ ಆಗುತ್ತಾ ಉಂಟು. ಈ ಕಾಡಿನಲ್ಲಿ ಬಾಯಾರಿಕೆ ಹೇಳ್ತಿದ್ದೆ ನನಗೆ ಆಯಾಸವಾಗುತ್ತದೆ. ಹೌದಾ? ಒಂದು ಹೆಜ್ಜೆ ಮುನ್ನಡೆಸಲು ಸಾಧ್ಯವೇ ಇಲ್ಲ ಸ್ವಾಮಿ. ವ್ಯವಸ್ಥೆ ನಾನು ಮಾಡ್ತೇನೆ. ಅಲ್ಲಿ ನೀರಿನ ಹತ್ತಿರವರೆಗೆ ನಿಮಗೆ ಬರಲಿಕ್ಕಾಗಲಿಲ್ಲ. ಹಾಗಾಗಿ ಒಂದು ಕೆಲಸ ಮಾಡಿ, ಬಟ್ಟೆ ಕಲಿತಲ್ಲ ಅಲ್ಲಿ ಬಾ, ಅಲ್ಲಿ ನೀವು ಕೂತ್ಕೊಂಡು ಆದಷ್ಟು ಬೇಗ ಇಲ್ಲಾದರೂ ನೀವು ಕೂತ್ಕೊಂಡು ನೀವು ಬೇಟೆಯಾಡುತ್ತಾ ಬಹಳಷ್ಟು ಮುಂದೆ ಬಂದಿದ್ದೇವೆ. ಅದೆಷ್ಟೋ ಮೃಗಗಳ ನಾಶವನ್ನು ಮಾಡಿದ್ದೇವೆ. ಮುಂದೆ ಬರುತ್ತಾ ಇದ್ದರೆ ಅಲ್ಲಿ ವಿಶೇಷವಾದಂತಹ ಒಂದು ಅನುಭವ ಆಗ್ತಾ ಇದೆ. ಒದೆಯ ಮನೆಯಲ್ಲಿ ಯಾವುದೋ ಒಂದು ಪ್ರಾಣಿ ಇರಬೇಕು. ಒಂದು ಅನುಭವ ನಮಗೆ ಆ ರೀತಿ ಆಗ್ತಾ ಉಂಟು. ತಡ ಮಾಡುವುದಲ್ಲ, ಹರಿತವಾದಂತಹ ಬಾಣವನ್ನು ಆ ಕಡೆ Yeah.
ಹೀಗೆ ಮುಂದುವರಿದ್ರೆ ಏನಾಗ್ತದೆ ಪ್ರಪಂಚದಲ್ಲಿ ಅನ್ಯಮೇ ಬೆಳೀತಾ ಇರ್ತದೆ. ಹಾಗಾಗಿ ಇದು ಶಾಪವನ್ನೇ ಕೊಡುತ್ತೇನೆ, ನಾನು ಶಾಪವನ್ನೇ ಕೊಡುತ್ತೇನೆ. ನನ್ನ ಪತಿ ದೇವರನ್ನು ಕೊಂದವರಿಗೆ ಇದು ನನ್ನ ಶಾಪ. ಶಾಪ ನನ್ನ ಪತಿ ದೇವರಿಲ್ಲದ ಬಳಿಕ ನಾನು ಹೇಗೆ ಬದುಕಲಿ? ಇಲ್ಲ, ನಾನು ಉಳಿಯಲೇಬಾರದು. ನನ್ನ ಪತಿ ದೇವರ ಜೊತೆಗೆ ನಾನು ಸಾಯ ಎಂಬುವ ಹಾಗೆ ನಾನು ಕನಸಿನಲ್ಲಿಯೂ ಎಣಿಸಿದವರಲ್ಲ. ಬೇಟೆಗಾಗಿ ಕಾಡಿಗೆ ಬಂದೆವು, ಬೇಟೆಯಾಡುತ್ತಾ ಮುಂದೆ ಬಂದೆವು. ಒದೆಯ ಮನೆಯಲ್ಲಿ ಒಂದು ಪ್ರಾಣಿ ಇದೆ ಎನ್ನುವ ಹಾಗೆ ನಾನು ಭಾವಿಸಿ ಬಹಳ ಪ್ರಯೋಗ ಮಾಡಿದ್ದೆ. ಆದರೆ ಅಲ್ಲಿ ನಾನು ಕಂಡದ್ದೇನು? ಕುಡಿಬಾಲ ಕೊಡುವ ನನ್ನ ಪಾಠದ ಹತ್ತಿಗೆ ಒಳಗಾಗಿ ವಿಲನೆ ಒತ್ತಾಡಿ ರಕ್ತದ ಮಡುವಿನಲ್ಲಿ ಪ್ರಾಣವನ್ನು ಕಳಕೊಳ್ಳುವಂತಹ ದೃಶ್ಯವನ್ನು ನಾನು ಕಂಡೆ. ಬೇಕೆಂಬುದಾಗಿ ಬಾಣ ಪ್ರಯೋಗ ಮಾಡಿದವನಲ್ಲ, ಪ್ರಮಾದ ಆಗಿ ಹೋಯಿತು. ಆ ಕಾರಣದಿಂದ ಎಷ್ಟು ದೊಡ್ಡ ಘಟನೆ ನಡೆದು ಹೋಯಿತು.
ಆ ಮುನಿಪಾಲನ ಮಡದಿ, ಆ ಮುನಿಪತ್ನಿ ಈ ದೃಶ್ಯವನ್ನು ನೋಡಿದ್ದು ಮಾತ್ರವಲ್ಲ, ನನ್ನನ್ನು ಶಪಿಸಿ ಬಿಟ್ಟಿದ್ದಾಳೆ. ಬ್ರಹ್ಮಹತ್ಯಾ ದೋಷಕ್ಕೆ ನೀನು ಒಳಗಾಗು, ನಿನ್ನ ಸರ್ವನಾಶವಾಗಲಿ, ನಿನ್ನ ಸರ್ವ ಸಂಪತ್ತು ನಾಶವಾಗಲಿ ಎನ್ನುವ ಹಾಗೆ ಶಾಪವು ಸಿಕ್ಕಲು ಮಾತ್ರವಲ್ಲ, ಪತಿದೇವರೊಂದಿಗೆ ಅವಳೂ ಎಷ್ಟು ರೀತಿಯ ಪಾಪ ನನ್ನನ್ನು ಅಟ್ಟಿಕೊಂಡಿದೆ. ಬ್ರಹ್ಮಹತ್ಯೆ, ಅದೇ ರೀತಿಯಾಗಿ ಸ್ತ್ರೀ ಹತ್ಯೆ, ಅದೇ ರೀತಿಯಾಗಿ ಶಾಪ, ಅಷ್ಟು ಮಾತ್ರವಲ್ಲ ಅವರ ವಂಶವನ್ನೇ ಹತ್ಯೆ ಮಾಡಿದಂತಹ ಪಾಪ ನನ್ನ ಪಾಲಿಗಾಗಿದೆ. ಏನು ಮಾಡೋಣ? ಪ್ರಮಾದ ನನ್ನ ಕೈಯಿಂದ ಆಗಿ ಹೋಯಿತು, ಆ ರೀತಿಯ ಅನ್ಯಾಯ ಆಗಿ ಹೋಯ್ತಲ್ಲ ನನ್ನ ಕೈಯಿಂದ. ಏನು ಮಾಡೋಣ? ಏನು ಮಾಡೋಣ? ಏನು ದಾರಿಯನ್ನು ನಮಗೆ ಏನು ದಾರಿ? ಶಾಪಕ್ಕೆ ಒಳಗಾದೆ, ನಾನು ಪಾಪಕ್ಕೆ ಒಳಗಾದೆ. ಮುಂದೆ ಯಾವ ರೀತಿಯಲ್ಲಿ ಜೀವನವನ್ನು ಸಾಗಿಸೋಣ? ನನ್ನದಾದಂತಹ ಕುಂಬಳೆ ಸೀಮೆಯನ್ನು ಸೇರಿ ಇನ್ನು ಅಧಿಕಾರವನ್ನು ನಡೆಸುವಂತಹ ಅರ್ಹತೆ ನನಗಿದೆ. ನೈತಿಕ ಬಲ ಇಲ್ಲ ಎಲ್ಲಾದ ಮೇಲೆ ಅರಸರಾಗಿ ಆಳ್ವಿಕೆಯನ್ನು ನಡೆಸುವುದಾದರೆ ನಾಳೆ ದಿನ ನಮ್ಮ ಪ್ರಜೆಗಳು ನಮ್ಮನ್ನು ಹೀಯಾಳಿಸುವುದಕ್ಕೆ ಸಾಧ್ಯತೆ ಇದೆ. ಓರ್ವ ಯಾರಿಗೂ ಉಪದ್ರವವನ್ನು ಕೊಡದಂತಹ ಬ್ರಾಹ್ಮಣರನ್ನು ಹೊಂದಂತಹ ಅರಸ ನಮ್ಮನ್ನು ಆಡುತ್ತಾ ಇದ್ದಾನೆ ಎನ್ನುವುದಾಗಿ. ಅಷ್ಟು ಮಾತ್ರವಲ್ಲ, ಪಾಪಿಷ್ಠನಾದಂತಹ ನಾನು ನನ್ನದಾದಂತಹ ಪಾಪವನ್ನು ನನ್ನ ಜನರಿಗೆ ಹಂಚಿಕೊಡುವುದಕ್ಕೆ, ಅವರ ಪಾಲು ಮಾಡಿಕೊಡುವುದಕ್ಕೆ ಯಾವತ್ತೂ ಸಿದ್ಧನಿಲ್ಲ. ಇನ್ನು ಅರಸನಾಗಿ ನಾನು ಆಳ್ವಿಕೆಯನ್ನು ಮಾಡುವುದಕ್ಕೆ ಖಂಡಿತವಾಗಿ ಸಿದ್ಧನಿಲ್ಲ. ನಾನೊಂದು ನಿರ್ಧಾರವನ್ನು ಮಾಡಿಕೊಂಡಿದ್ದೇನೆ. ಮಾಡಿದಂತಹ ಈ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಏನಾದರೂ ಮುಂದೆ ಕಾರ್ಯವನ್ನು ಮಾಡಬೇಕು. ದಟ್ಟವಾದಂತಹ ಅರಣ್ಯವನ್ನು ಅಲ್ಲ, ಸ್ಕಂದಾಚಲದ ಸನಿಹದಲ್ಲಿರುವಂತಹ ವ್ಯಾಘ್ರ ಪಾದದಲ್ಲಿ ಘನತರವಾದಂತಹ ತಪಸ್ಸನ್ನು ಮಾಡಿ ನಾನು ಮಾಡಿದಂತಹ ಪಾಪಕ್ಕೆ ನಾನು ಪ್ರಾಯಶ್ಚಿತ್ತವನ್ನು ಮಾಡಿಕೊಡುತ್ತೇನೆ. ನನ್ನ ನಿರ್ಧಾರವನ್ನು ನಾನು ಬದಲಾಯಿಸುವುದಲ್ಲ, ತಪಸ್ಸಿಗಾಗಿ ಮುಂದುವರಿಯುತ್ತೇನೆ. ನಿನ್ನಿಂದ ಒಂದು ಕಾರ್ಯವಾಗದೆ ನೇರವಾಗಿ ಪುರವನ್ನು ಸೇರಿ ಇನ್ನು ಅರಸ ಬರುವವನಿಲ್ಲ, ನೀವು ನಿಮ್ಮಷ್ಟಕ್ಕೆ ಬೇಕಾದ ರೀತಿಯಲ್ಲಿ ಆಳ್ವಿಕೆಯನ್ನು ನಡೆಸಬೇಕು ಎನ್ನುವ ಹಾಗೆ ಹೇಳಿಬಿಡು. ತಪಸ್ಸಿಗಾಗಿ ಮುಂದುವರಿಯುತ್ತೇನೆ.